ಪುತ್ತೂರಿನ ಬನ್ನೂರು ಕರ್ಮಲ ಭಾರತೀ ನಗರದಲ್ಲಿರುವಂತಹ ಶ್ರೀ ಬಲಮುರಿ ವಿದ್ಯಾ ಗಣಪತಿ ದೇವಸ್ಥಾನ ತನ್ನ ಬಹಳಷ್ಟು ಕಾರಣಿಕದಿಂದ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಈ ಕ್ಷೇತ್ರ ಈ ಹಿಂದೆ ಒಂದು ಸಣ್ಣ ಗುಡಿಯ ರೂಪದಲ್ಲಿತ್ತು. ಈಗ ಒಂದು ಭವ್ಯವಾದ ದೇವಸ್ಥಾನವನ್ನು ನಾವು ನೋಡ್ತಾ ಇದ್ದೇವೆ. ಬಹುಶಃ ಈ ದೇವಸ್ಥಾನ ಇಷ್ಟು ಬೆಳೆದು ಬಂದ ಹಿನ್ನೆಲೆ ಕೂಡ ಬಹಳಷ್ಟು ರೋಮಾಂಚಕ ಅನ್ನುವಂಥದ್ದನ್ನು ಹೇಳ್ಬೋದು. ಸೊ ಆ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಹಿರಿಯರಿದ್ದಾರೆ. ವೇದಮೂರ್ತಿ ಮಿತ್ತೂರು ಗುರುನಿಲಯ ತಿರುಮಲೇಶ್ವರ ಭಟ್ ಅವರು. ಬಹುಶಃ ಇಲ್ಲಿ ಆರಂಭದಿಂದಲೂ ಕೂಡ ಈ ಒಂದು ದೇವಸ್ಥಾನದ ಒಂದು ಪ್ರತಿಯೊಂದು ಹಂತವನ್ನು ಕೂಡ ಕಂಡವರು, ಪ್ರತಿಷ್ಠೆಯ ಸಂದರ್ಭದಲ್ಲಿದ್ದವರು, ಜೊತೆಗೆ ಇಲ್ಲಿನ ಒಂದು ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳುವಂಥವರು. ಸೊ ಈ ಒಂದು ಕ್ಷೇತ್ರದ ಹಿನ್ನೆಲೆ ಏನು, ಇದು ಯಾವ ರೀತಿ ಬೆಳೆದು ಬಂತು ಮತ್ತು ಇಲ್ಲಿನ ಒಂದು ದೇವರ ಕಾರಣಿಕ ಮಹಿಮೆಯ ಬಗ್ಗೆ ನಾವು ಅವರಿಂದ ಕೇಳಿ ತಿಳಿದುಕೊಳ್ಳೋಣ ಅಂತ. ನಮಸ್ತೆ ಸರ್. ನಮಸ್ತೆ. ಈ ಕ್ಷೇತ್ರದ ಬಗ್ಗೆ ಹೇಳೋದಿದ್ರೆ ಮೊದಲು ಹೇಗಿತ್ತು ನೀವು ನೋಡಿದಾಗ? ಮೊದಲು ಇಲ್ಲಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಸತಿ ಊಟದ ಬಗ್ಗೆ ಒಂದು ಸಣ್ಣ ಹಾಸ್ಟೆಲ್ನಾಗ ಒಂದು ಸಣ್ಣ ಕಟ್ಟಡ ಇತ್ತು ಹಿಂದೆ. ಹಾಸ್ಟೆಲ್ ಕಟ್ಟಡ? ಹೌದು. ಆ ಮಕ್ಕಳಿಗೆ ಒಂದು ದೇವರ ಸಾನ್ನಿಧ್ಯದಲ್ಲಿ ಒಂದು ನಮಸ್ಕಾರ ಮಾಡಿ ಅವರ ಚಟುವಟಿಕೆಗೆ ಇದು ಮಾಡಲಿಕ್ಕೆ ಒಂದು ದೇವಾಲಯ ಅನ್ನೋದು ಬೇಕು ಹೇಳೋದನ್ನು ಇಲ್ಲಿಯ ಅಧಿಕಾರಿಗಳು ಮನಗಂಡರು. ಹಾಗೆ ಇಲ್ಲಿ ವಿದ್ಯಾಗಣಪತಿಯನ್ನು ವಿದ್ಯಾಗಣಪತಿಯನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಇಲ್ಲೆಲ್ಲ ಕೆಲವು ಕೆಲಸಗಳಾಗಬೇಕಂತ ಅವರ ಮನಸ್ಸಲ್ಲಿ ಇದ್ದದ್ದನ್ನು ಮಾಡಲಿಕ್ಕೆ ಹೋದರೆ ಹಲವಾರು ವಿಘ್ನಗಳೇ ಬಂದುಕೊಂಡು ಅಡೆತಡೆಗಳು ಬಂದ. ಆ ಸಂದರ್ಭದಲ್ಲಿ ಅವರ ಮನಸ್ಸಿಗೆ ಕಂಡಿತು, ನಮ್ಮ ಬೆಂಗಳೂರು ಹವ್ಯಕ ಮಹಾಸಭೆಯಲ್ಲಿ ಅಲ್ಲಿ ಗಣಪತಿ ಇದ್ದಾನೆ, ಅವನನ್ನು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಇಲ್ಲಿಯೂ ಒಂದು ಗಣಪತಿ ದೇವರನ್ನು ಪ್ರತಿಷ್ಠೆ ಮಾಡಿದರೆ ಆದೀತ ಅಂತ ಮನಗಂಡು ಅವರು ಇಲ್ಲಿರುವ ಗಣಪತಿ ಬಲಮುರಿ ವಿದ್ಯಾಗಣಪತಿ ಅಂತ ಅದಕ್ಕೆ ನಾಮನಿಟ್ಟು ಹಾಗೆ ಇಲ್ಲಿಗೆ ಅದನ್ನು ತಂದು ಇಲ್ಲಿ ಪ್ರತಿಷ್ಠೆ ಮಾಡಲಿಕ್ಕೆ ಕಾರಣ ಅದು. ಹಾಗೆ ಇಲ್ಲಿ ಪ್ರತಿಷ್ಠೆ ಮಾಡುವಂತಹ ಸಂದರ್ಭದಲ್ಲಿ 2007ನೇ ಇಸವಿಯಲ್ಲಿ ಖಜ ಈಶ್ವರ ಭಟ್ರು ಹಾಗೂ ಇವರು ಶಿವಶಂಕರ ಭಟ್ರು ಭವನಂತಾಯ ಹಾಗೂ ಮದ್ಗುಣಿಯವರು ಇವರೆಲ್ಲ ಇದ್ದು ಅವರೆಲ್ಲ ಆ ಸಭೆಯಲ್ಲಿ ಆವಾಗ ಅವರು ಅಧ್ಯಕ್ಷರಾಗಿದ್ದರು. ಅವರೆಲ್ಲ ಕೊಡುವಿಕೆಯಿಂದ ಈ ಪ್ರತಿಷ್ಠಾ ಕಾರ್ಯಕ್ರಮ ಇಲ್ಲಿ ಮಾಡೋದಂತ ಸಂಕಲ್ಪ ಮಾಡಿ ಒಂದು ಸಣ್ಣ ಗುಡಿ ಇದು ಮಂದಿರದ ಹಾಗೆ ಕಟ್ಟಿದ್ದು. ಅಲ್ಲಿ ದೇವರ ಪ್ರತಿಷ್ಠೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಭಾಸ್ಕರ ಭಟ್ರ ಅಂತ ಸಾಗರದಲ್ಲಿದ್ದು ಅವರನ್ನು ತರಿಸಿಕೊಂಡು ಅವರನ್ನು ಇಟ್ಟುಕೊಂಡು ಇದನ್ನು ಪ್ರತಿಷ್ಠಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಪ್ರತಿಷ್ಠಾ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ನಮ್ಮ ಪ್ರತಿಷ್ಠೆಗೆ ನಮ್ಮ ಗುರುಗಳಾದಂಥ ಶ್ರೀಮದ್ ಗುರುಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿಗಳ ದಿವ್ಯ ಹಸ್ತದಿಂದ ಇಲ್ಲಿ ಪ್ರತಿಷ್ಠೆ ಸಲ್ಪಟ್ಟಿದೆ. ತದನಂತರ ಇಲ್ಲಿ ಎಲ್ಲ ಕಾರ್ಯಗಳು ಅವು ನೆನೆಸಿದಾಗೆ ಈಗ ಇಲ್ಲಿ ಕಾಣುವಂತಹ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆ ನಂತರದಿಂದ ಒಂದೊಂದೇ ಹಂತವಾಗಿ ನೆರವೇರಿಕೊಂಡು ಬಂದಿದೆ. ಹಾಗೆ ಇಲ್ಲಿ ಈ ಬಲಮುರಿ ವಿದ್ಯಾಗಣಪತಿ ವಿಶೇಷ ವಿದ್ಯಾ ಬುದ್ಧಿ ಪ್ರದಾಯಕ ಅಂತ ಅದೆಲ್ಲವನ್ನೂ ಕೊಡುವಂಥವನು ಮಹಾಗಣಪತಿ. ಹಾಗೆ ಅವನ ಅನುಗ್ರಹದಿಂದ ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೂ ಒಳ್ಳೆಯ ಶ್ರೇಯಸ್ಸೆಲ್ಲ ಆಗಿದೆ. ಹಾಗೆ ಇಲ್ಲೀಗ ಎಷ್ಟೋ ಜನರಿಗೆ ಅವರವರ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದಂತಹ ಅವರ ಸಂಕಲ್ಪವು ಈ ಬಲಮುರಿ ವಿದ್ಯಾಗಣಪತಿಯ ಅನುಗ್ರಹದಿಂದ ನೆರವೇರಿದೆ. ಹಾಗೆ ಇಲ್ಲಿ ಕೆಲವು ಜನ ಪ್ರಭಾವಳಿ ಮತ್ತು ಕೆಲವು ಇದನ್ನೆಲ್ಲ ಸೇವಾರ್ಪಲ್ಲಿ ಅವರೇ ಇಲ್ಲಿಗೆ ಒಪ್ಪಿಸಿದ್ದು. ಹೀಗೆ ಇಲ್ಲಿಯ ಕಾರಣಿಕ ಅಷ್ಟು ಉಂಟು. ಮತ್ತು ಇಲ್ಲಿ ಈ ಅಶ್ವತ್ಥ ಪ್ರತಿಷ್ಠೆ ಅದು ಸಹ ನಮ್ಮಿಂದಲೇ ಅದು. ಆಮೇಲೆ 12 ವರ್ಷದಲ್ಲಿ ಪುನಃ ಇಲ್ಲಿ ಬ್ರಹ್ಮಕಲಶೋತ್ಸವ ಆಗುವ ಸಂದರ್ಭದಲ್ಲಿಯೂ ನಾವಿದ್ದೆವು. ನಮ್ಮ ಉಸ್ತುವಾರಿಯಲ್ಲಿ ಅಂತ ಹೇಳೋದಿಲ್ಲ, ನಾನು ಇದ್ದುಕೊಂಡು ಎಲ್ಲ ನಮ್ಮ ಬಳಗದವರನ್ನು ಕರೆದುಕೊಂಡು ಈ ಕೆಲಸವನ್ನು ನೆರವೇರಿಸಿದ್ದೇವೆ. ಹಾಗೆ ಅಂತೂ ಇಲ್ಲಿಯ ಈ ವಿದ್ಯಾಗಣಪತಿಯನ್ನು ನಂಬಿ ಇಲ್ಲಿ ಕೆಲಸ ಮಾಡಿಕೊಂಡು ಬಂದವರಿಗೆ ಎಲ್ಲರಿಗೂ ಒಳ್ಳೆಯದಾಗಿದೆ. ಮತ್ತು ಇದು ಪದೇ ಈ ಕ್ಷೇತ್ರ ಬೆಳೆಯುತ್ತಾ ಉಂಟು. ಇಲ್ಲಿ ಕಾಣುವಲ್ಲಿ ಇಲ್ಲಿ ಪರಿಸರ ಬಹಳ ಏನು ಕಟ್ಟಡಗಳೆಲ್ಲ ಏನೂ ಇರಲಿಲ್ಲ ಆವಾಗ. ಈಗೆಲ್ಲ ಒಂದೊಂದು ತುಂಬಿ ಒಳ್ಳೆಯ ರೀತಿಗೆ ಬಂದಿದೆ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಅಂದರೆ ವಿದ್ಯಾಗಣಪತಿ ಅಂತ ಹೇಳಿದರೆ ಇಲ್ಲಿ ಅಕ್ಕಪಕ್ಕ ಹಲವಾರು ವಿದ್ಯಾಸಂಸ್ಥೆಗಳು ಕೂಡ ಇದೆ. ಬಹುಶಃ ಆ ಒಂದು ಕಾರಣ ಕೂಡ ಇರ್ಬೋದು. ಹೌದು. ವಿದ್ಯಾಬುದ್ಧಿ ಪ್ರದಾಯಕ ಅಂತ ಹೇಳಿದಂಗೆ ಎಲ್ಲರೂ ಮಕ್ಕಳೆಲ್ಲ ಪರೀಕ್ಷೆಗೆಲ್ಲ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ದೇವರಿಗೆ ಅವರ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ಹೋಗಿ ಪರೀಕ್ಷೆಗೆ ಬರೀತಾ ಇದ್ದದನ್ನು ಎಷ್ಟೋ ಕಂಡಿದ್ದೇನೆ ನಾನು. ಹಾಗೆ ಅದರಲ್ಲಿ ಅವರಿಗೆಲ್ಲ ಉತ್ತೀರ್ಣರಾಗಿದ್ದಾರೆ. ಹಾಗೆ ನಿಮ್ಮ ಒಂದು ಅನುಭವ ಅಂದರೆ ಬಹುಶಃ ದೇವರ ಸೇವೆಯಲ್ಲಿ ಪಾಲ್ಗೊಳ್ಳುವಂಥ ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ. ಸೊ ನಿಮಗೆ ಸಿಕ್ಕಿದೆ. ಈ ಕ್ಷೇತ್ರದ ಪ್ರತಿಯೊಂದು ಹಂತದಲ್ಲೂ ಕೂಡ ನೀವಿದ್ದೀರಿ. ಸೊ ನಿಮ್ಮ ಒಂದು ವೈಯಕ್ತಿಕ ಅನುಭವವನ್ನು ಹೇಳೋದಿದ್ರೆ? ವೈಯಕ್ತಿಕ ಅಂತ ಇಲ್ಲಿ ಬಂದು ಮಾಡಿದ್ದೆಲ್ಲ ಒಂದು ಮನಸ್ಸಿಗೆ ನೆಮ್ಮದಿ, ಒಂದು ಶಾಂತಿ ಉಂಟು ನಮಗೆ. ಅಥವಾ ಇಲ್ಲಿಯ ಈ ಕ್ರಿಯಾಭಾಗಗಳಲ್ಲಿ ಸಂಪಾದನೆಗೋಸ್ಕರ ಇಲ್ಲಿ ನಾವು ದುಡಿಯೋದಿಲ್ಲ. ಎಲ್ರಿಗೂ ಒಳ್ಳೆತನ ಆಗಬೇಕು, ಎಲ್ಲರೂ ಒಳ್ಳೆದ ರೀತಿಯಲ್ಲಿ ಇರಬೇಕು ಅಂತ ಹೇಳೋ ಭಾವನೆಯನ್ನು ಇಟ್ಟುಕೊಂಡೇ
ಈ ಕೆಲಸವನ್ನು ನಾವು ಮಾಡಿದ್ದರಿಂದಲಾಗಿ ಎಲ್ರಿಗೂ ನಮಗೂ ನೆಮ್ಮದಿ ಇದೆ, ನಮಗೂ ಸಂತೋಷ ಉಂಟು ಇಲ್ಲಿ ಕೆಲಸ ಮಾಡಲಿಕ್ಕೆ. ಹಾಗೆ ಬಂದವರಿಗೆಲ್ಲರಿಗೂ ತೃಪ್ತಿ ಆಗಿದೆ ಇಲ್ಲಿಯ ಕಾರ್ಯಕ್ರಮದಿಂದಾಗಿ, ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಎಲ್ರಿಗೂ ಆ ಮಹಾಗಣಪತಿ ದೇವರು ಒಳ್ಳೆಯದು ಮಾಡಲಿ ಅಂತ ನನ್ನ 2 ಮಾತುಗಳ ಮುಗಿಸ್ತೇನೆ. ಧನ್ಯವಾದ. ಪುತ್ತೂರಿನ ಬನ್ನೂರು ಕರ್ಮಲ ಭಾರತಿ ನಗರದಲ್ಲಿರುವಂತಹ ಶ್ರೀ ಬಲಮುರಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಮುಡಪ್ಪ ಸೇವೆ ನಡೀತಾ ಇದೆ. ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಬಹುಶಃ ಈ ಮುಡಪ್ಪ ಸೇವೆಯ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡಿರುವಂಥ ಓರ್ವ ಸಾರಥಿ ಅಂತ ಹೇಳ್ಬೋದು. ಈ ಮುಡಪ್ಪ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸುರೇಶ್ ಭಟ್ ಸೂಡಿಲ್ ಅವರು ಮುಂದಿಟ್ಟಿದ್ದಾರೆ. ಸೊ ಹೇಗೆ ಒಂದು ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ, ಒಟ್ಟು ಕಾರ್ಯಕ್ರಮಗಳ ರೂಪುರೇಷೆಯನ್ನು ಹೇಗೆ ರೂಪಿಸಿಕೊಂಡಿದ್ದಾರೆ ಕೇಳೋಣ. ನಮಸ್ತೆ. ಹೇಗೆ ಒಂದು ವ್ಯವಸ್ಥೆಗಳಾಗ್ತಾ ಇದೆ? ಈಗ ಪ್ರಥಮವಾಗಿ ನಮ್ಮ ಸಂಕಲ್ಪ ಮೂಡಪ್ಪ ಸೇವೆ ಆಗಬೇಕು ಅಂತ ಹೇಳುವಂಥ ಸಂಕಲ್ಪ ಬಂದ ಕೂಡಲೇ ನಾವು ಒಂದಷ್ಟು ಜನ ಕೂತು ಒಂದು ರೂಪುರೇಷೆಯನ್ನು ತಯಾರು ಮಾಡಿದ್ವಿ. ಯಾವ ಥರ ಆಗಬೇಕು, ಯಾವ ಥರ ನಾವು ಸಮಿತಿಗಳನ್ನು ಅಥವಾ ಯಾರನ್ನು ಮಾಡ್ಬೋದು ಅಂತ ಹೇಳಿ ಒಂದಷ್ಟು ನಮ್ಮ ಸಂಘಟನೆಯ ಯುವ ವ್ಯಕ್ತಿಗಳನ್ನು ನಾವು ನೋಟ್ ಮಾಡಿಕೊಂಡು ಅವರನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ಅವರನ್ನು ಸೇರಿಸಿಕೊಂಡು ಮುಂದೆ ಅವರನ್ನು ಯಾವ ಥರ ಮಾಡ್ಬೋದು ಅಂತೇಳಿ ಅವರ ಹತ್ರನೂ ಎಲ್ಲ ಅಭಿಪ್ರಾಯಗಳನ್ನು ಪಡ್ಕೊಂಡು ಮತ್ತು ಒಂದಷ್ಟು ಜನರನ್ನು ಸೇರಿಸಿಕೊಂಡು ಒಂದೊಂದು ಸಮಿತಿಯನ್ನು ರಚನೆ ಮಾಡಿದ್ವು. ಅವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಅಂತ ಹೇಳುವಂಥದ್ದನ್ನು ಕೊಟ್ಟು ಮತ್ತು 2-3 ಮೀಟಿಂಗ್ಗಳ ಮೂಲಕ ಅದನ್ನು ನಮಗೆ ಇನ್ನೂ ಹೆದರಿಕೆ ಇತ್ತು ಹೇಗೆ ಆಗ್ತದೆ ಅಂತ ಹೇಳೋದು. ಆದರೆ ಅತ್ಯಂತ ವ್ಯವಸ್ಥಿತವಾಗಿ ನಡೀತಾ ಇದೆ. ಎಲ್ಲ ಸಮಿತಿಯ ಜವಾಬ್ದಾರಿಗಳನ್ನು ಅವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಈ ಒಂದು ವ್ಯವಸ್ಥೆಯಲ್ಲಿ ಅದೇ ಮುಖ್ಯವಾಗಿ ನಮಗೆ ಏನೇನು ಸಮಿತಿಗಳು ಆಗಬೇಕು ಇದನ್ನೆಲ್ಲ ಇದು ಮಾಡಿಕೊಂಡು ಅದಕ್ಕೆ ಒಬ್ಬೊಬ್ಬರನ್ನಾಗಿ ಜೋಡಿಸಿಕೊಂಡು ನಾವು ಮುಂದುವರಿತಾ ಇದ್ದೇವೆ. ಎಲ್ಲರೂ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ವ್ಯವಸ್ಥಿತವಾಗಿ ಕಾರ್ಯಕ್ರಮ ಸಾಗ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಕಾರ್ಯಕ್ರಮ ರೂಪುರೇಷೆಗಳು, ಸಭಾ ಕಾರ್ಯಕ್ರಮ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಹೌದು. ಈಗ ಒಂದು ಇದರಲ್ಲಿ ಯಾವುದನ್ನೆಲ್ಲ ಅಳವಡಿಸಿಕೊಳ್ಬೋದು, ನಮ್ಮ ಸಮಯ ಹೇಗಿದೆ, ವೈದಿಕ ಕಾರ್ಯಕ್ರಮಗಳು ಇದರಲ್ಲಿ ಅತ್ಯಂತ ಮುಖ್ಯವಾಗಿರ್ತದೆ. ಮೂಡಪ್ಪ ಸೇವೆ ಅಂತ ಹೇಳುವಂಥದ್ದಲ್ಲಿ ವೈದಿಕ ಕಾರ್ಯಕ್ರಮಗಳು ಅತ್ಯಂತ ಸೇವೆ. ಈ ವೈದಿಕ ಕಾರ್ಯಕ್ರಮಗಳಿಗೆ ಅಡ್ಡಿ ಬರದ ರೀತಿಯಲ್ಲಿ ನಾವು ಸಭಾ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸಬೇಕಂತ ಹೇಳುವ ಅಪೇಕ್ಷೆ ಬಂದಾಗ ಅದಕ್ಕೂ ಕೂಡ ರೂಪುರೇಷೆಗಳನ್ನು ಮಾಡಿ ಅದಕ್ಕೆ ತಕ್ಕಂಥ ಸಮಯಗಳನ್ನು ಎಲ್ಲ ಇದು ಮಾಡಿಕೊಂಡು ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಒಂದು ಮೂಡಪ್ಪ ಸೇವಾ ಸಮಿತಿಯ ಅಧ್ಯಕ್ಷರಿದ್ದಾರೆ. ಸೊ ಹೇಗೆ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಕೊಂಡಿದ್ದಾರೆ, ಸೊ ಕೇಳೋಣ ಹೇಗೆಲ್ಲ ವ್ಯವಸ್ಥೆಗಳಾಗಿದೆ ಅನ್ನುವಂಥ. ಸರ್ ನಮಸ್ತೆ. 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 ಬಹುಶಃ ನಮ್ಮದು ಎಲ್ಲ ಸೌಭಾಗ್ಯ. ಈ ಥರ ಒಂದು ಮೂಡಪ್ಪ ಸೇವೆ ಅಂತ ನಮಗೆ ಕಾಣೋದು ಮಧುರಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗ್ತದೆ ಮತ್ತು ಸೌತರ್ಕದಲ್ಲಿ ಸಿಗ್ತದೆ ಅಷ್ಟೇ. ಬಹುಶಃ ಈ ಪುತ್ತೂರಿನವರಿಗೆ ಇದೊಂದು ಹೊಸ ರೀತಿಯ ಇದು ಸೇವೆ. ಇದು ತುಂಬ ವಿಶಿಷ್ಟವಾದದ್ದು ಕೂಡ. ಇಲ್ಲಿನ ಇದು ದೇವಸ್ಥಾನ ಸ್ಥಾಪನೆ ಆದ ನಂತರ 3ನೇ ಮೂಡಪ್ಪ ಸೇವೆ ಇಲ್ಲಿ ಆಗ್ತಾಯಿದೆ. ಈ ಸುತ್ತಮುತ್ತಲಿನ ಪುತ್ತೂರಿನ ಜನರಿಗೆಲ್ಲ ತುಂಬ ಒಂದು ಖುಷಿಯ ವಾತಾವರಣ. ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ. ಈ ಹಿಂದೆ ಗೋಲಕೋತ್ಸವ ಕಾರ್ಯಕ್ರಮಗಳಾಗಿರ್ಬೋದು, ಆ ಬಳಿಕ ದ್ವಾರಕೋತ್ಸವ ಆಯಿತು. ಈ ರೀತಿಯ ಕಾರ್ಯಕ್ರಮಗಳು ಅಂದರೆ ಉದ್ಯಮದ ಜೊತೆಗೆ ಇಂಥ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡೋದಕ್ಕೆ ಒಂದಷ್ಟು ಸಮಯ ಬೇಕಾಗುತ್ತೆ, ಒಂದಷ್ಟು ಶ್ರಮ ಬೇಕಾಗುತ್ತೆ. ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ? ನಮಗೆ ಇದು ಸಾರ್ವಜನಿಕ ಕಾರ್ಯಕ್ರಮ ಮತ್ತು ನಮ್ಮ ಸ್ವಂತ ಕಾರ್ಯಕ್ರಮಕ್ಕೆ ಯಾವುದೇ ವ್ಯತ್ಯಾಸ ಕಾಣೋದಿಲ್ಲ. ನಾವು ಸ್ವಂತ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಮಾಡುವಂಥದ್ದು. ಆದ ಕಾರಣ ನಮಗೆ ಸಾರ್ವಜನಿಕ ಇದು ಕಾರ್ಯಕ್ರಮ ಮತ್ತು ಸ್ವಂತ ಕಾರ್ಯಕ್ರಮವನ್ನು ಒಟ್ಟಿಗೆ ಜೊತೆಗೆ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದೇನೆ. ಖುಷಿ ಇದೆ, ತುಂಬ ಖುಷಿ ಇದೆ. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಸೊ ಇದು ಇವತ್ತಿನ ಯೋಜನೆ ಅಂತ ಇಂಥ ಕಾರ್ಯಕ್ರಮ ಹೆಚ್ಚು ಇದು ಭಾಗವಹಿಸಬೇಕು, ದೇವರ ಅನುಗ್ರಹ ಇದು ಪಾತ್ರ ಆಗಬೇಕು, ಹಾಗೂ ಧಾರ್ಮಿಕತೆಯ ಮನೋಭಾವವನ್ನು ಇದು ರೂಢಿಸಿಕೊಳ್ಬೇಕು ಅಂತ ಕೇಳಿಕೊಳ್ತೇವೆ. ಧನ್ಯವಾದ. ಈ ಕ್ಷೇತ್ರ ಸ್ವಲ್ಪ ಪವಿತ್ರವಾಗಿ ಹೋಗ್ತಾ ಇದೆ. ಇಲ್ಲಿ ತುಂಬ ಜನ ಬರ್ತಾರೆ. ಇಲ್ಲಿ ಸಂಕ್ರಮಣಕ್ಕೆ ಕಾರ್ಯಕ್ರಮ ಇದೆ. ಆಮೇಲೆ ಇದಕ್ಕೆ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಇದೆ. ಪ್ರತಿ ಹುಣ್ಣಿಮೆಗೂ ಜಾಸ್ತಿ ಜನ ಬಂದು ಸೇವೆ ಮಾಡಿಸ್ಕೊಳ್ತಾ ಇದ್ದಾರೆ.
ಆಗಾಗ ಬೇರೆ ಬೇರೆ ಥರದ ಕಾರ್ಯಕ್ರಮಗಳು ನಡೀತಾ ಇದೆ. ಇದು ಇವಾಗ ನೋಡೋಕ್ಕೆ ಹೋದರೆ ಒಂದು ಬ್ರಾಹ್ಮಣರ ಕಮ್ಯುನಿಟಿ ಅಂತ ಇರ್ಬೋದು, ಬಟ್ ಅದು ಆ ಥರ ಇಲ್ಲ. ಇಲ್ಲಿ ಎಲ್ಲ ಥರದ ಜನರು ಬರ್ತಾರೆ. ಎಲ್ಲ ಥರದ ಜನರು ದೇವರಿಗೆ ಕೈ ಮುಗಿದು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ತಾ ಇದ್ದಾರೆ ಮತ್ತು ಒಳ್ಳೆಯ ಕಾರ್ಯಕ್ರಮಗಳು ಆಗ ನಡೀತಾ ಇದೆ. ಎಲ್ಲರೂ ಬಂದು ಇದಕ್ಕೆ ತುಂಬ ಸಹಕಾರ ಕೊಟ್ಟರೆ ಇನ್ನೂ ಬೆಳೆಯುವಂಥ ಚಾನ್ಸಸ್ ಇದೆ. ನೀವು ಯಾವಾಗೆಲ್ಲ ಬರ್ತೀರಿ? ನೀವು ಯಾವಾಗೆಲ್ಲ ನಾವು ನಮ್ಮ ಮನೆಯಲ್ಲಿ ಹತ್ತಿರನೇ ಇದೆ, 100-150 ಮೀಟ್ರ್ ದೂರದಲ್ಲಿ. ಆಗಾಗ ಬೆಳಿಗ್ಗೆ ಒಂದು ಸಲ ಬಂದು ಭೇಟಿ ಕೊಡ್ತೀನಿ. ಮತ್ತು ಸತ್ಯನಾರಾಯಣ ಪೂಜೆಗೆ ಮಾಡಿಸೋದಿದ್ರೆ ಒಂದು ಊಟ ಮಾಡ್ಕೊಂಡು ಹೋಗ್ತೀನಿ ಒಂದು. ಮತ್ತು ಹಾಗೆಲ್ಲ ಕಾರ್ಯಕ್ರಮಗಳು. ಮತ್ತು ಇಲ್ಲಿ ತುಂಬ ಬೇರೆ ಉಪನಯನ ಮದುವೆ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದೆ. ಚೌಲ್ಟ್ರಿ ಇದೆ, ಸೊ ಅದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಇದೀಗ ಬಲಮುರಿ ಗಣಪತಿ ಅಂದರೆ ಪುತ್ತೂರಿನಲ್ಲಿ ಮನೆ ಮನೆ ಮಾತಿನ ಒಂದು ಪ್ಲೇಸ್ ಆಗೋಗಿದೆ ಈಗ. ಖುಷಿಯಾಗಿದೆ. ಹೌದು, ಖುಷಿಯಾಗಿದೆ. ಥ್ಯಾಂಕ್ ಯು.
ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310091376 9448120315. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.